ಮಂಗಳೂರಿನ ಬಸಾಲ್ನ ರಿಫಾಯಿ ದಫ್ ಕಮಿಟಿಯ 14ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜನವರಿ 18ರಿಂದ 20ರ ತನಕ ಬುರ್ದಾ ಮಜ್ಲಿಸ್ ನಾತೆ ಶರೀಫ್ ರಿಫಾಯಿ ದಫ್ ರಥೀಬ್ ಹಾಗೂ 2 ಜೋಡಿ ಸರಳ ವಿವಾಹ ಕಾರ್ಯಕ್ರಮ ನಡೆಯಲಿದೆ। ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಬೀರ್ ಅಹಮದ್ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೇರಿದಂತೆ ಹಲವು ಮಂದಿ ರಾಜಕೀಯ ಸಾಮಾಜಿಕ ನೇತಾರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು। ಈ 3 ದಿನಗಳ ಕಾರ್ಯಕ್ರಮವನ್ನು ನಾವು ಜನವರಿ 18, ಜನವರಿ 19, ಜನವರಿ 20ರಂದು ನಡೆಸಲು ತೀರ್ಮಾನಿಸಿರುತ್ತೇವೆ। ಅದಕ್ಕೆ ನಮ್ಮ ಧಾರ್ಮಿಕ ಗುರುಗಳಾದ ನಿಜಾಮುದ್ದೀನ್ ಬಾಫತಿ ಕನ್ನಡರವರು, ಮಂಗಳೂರಿನ ಖಾದಿಗಳಾದ ಅಹಮದ್ ಮುಸ್ಲಿಯಾರವರು ಮತ್ತು ಸಯ್ಯದ್ ಅಶ್ರಫ್ ಅಸ್ಸಕಾಬ್ ಕನ್ನಡರವರು ಬರಲಿದ್ದಾರೆ। ನಮ್ಮ ಮಾನ್ಯ ಸಚಿವರಾದ ಯುಟಿ ಖಾದರ್ ಅವರು ಮತ್ತು ಮಿಥುನ್ ರೈ ಅವರು, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಿಥುನ್ ರೈ ಅವರು ಬರಲಿದ್ದಾರೆ। ನಮ್ಮ ಕಾರ್ಪೊರೇಟರ್ಗಳಾದ ಪ್ರವೀಣ್ ಚಂದ್ರ ಅವರು ಕೂಡ ಆಗಮಿಸಲಿದ್ದಾರೆ। ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಜರಗಲೆಂದು ಈ ಮೂಲಕ ನಮ್ಮ ಎಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ।